ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಂಚನೆ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಾಡಿದ್ದು ನವೆಂಬರ್ 10ನೇ ತಾರೀಕಿನಂದು ನಡೆಯುತ್ತಿರುವಂಥ ಉಳ್ಳಾಲದಲ್ಲಿ ನಡೆಯುತ್ತಿರುವಂಥ ಉಳ್ಳಾಲ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ಒಂದು ಪೂರ್ವ ತಯಾರಿಯ ಜೊತೆಯಲ್ಲಿ ಒಂದು ಆಮಂತ್ರಣ ಪತ್ರಿಕೆ ಅಧಿಕೃತವಾಗಿ ಇವತ್ತು ಬಿಡುಗಡೆ. ಮೊನ್ನೆ ತಾನೇ ಎಲ್ಲ ಕಬಡ್ಡಿ ಪಂದ್ಯಾಟದಲ್ಲಿ ಆಡುವಂಥ ಎಲ್ಲ ತಂಡಗಳಿಗೂ ಕೂಡ ನಾವು ಅದನ್ನು ತಲುಪಿಸಿದ್ದೇವೆ. ಜೊತೆಯಲ್ಲಿ ಉಳ್ಳಾಲದ ಕಬಡ್ಡಿಯಲ್ಲಿ ಇವತ್ತು ಅಧಿಕೃತವಾಗಿ ಆಮಂತ್ರಣ ಪತ್ರಿಕೆ ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಸುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ಸಂಧ್ಯಾ ಕಾಲದಲ್ಲಿ ಸೇರುವಂಥ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಮೆಚೂರು ಕಬಡ್ಡಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲೆಯ ಗೌರವಾಧ್ಯಕ್ಷರಾಗಿರುವಂಥ KT ಸುವರ್ಣರವರು ವೇದಿಕೆ ಬರಬೇಕು. ಅಮೆಚೂರು ಉಳ್ಳಾಲ ವಲಯ ಅಮೆಚೂರು ಅಸೋಸಿಯೇಷನ್ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಹಾಗೆ ಗೌರವ ಪೋಷಕರಾಗಿರುವಂಥ ಚಂದ್ರ ಸಡ್ಯಂತಯರು, ಹಾಗೆ ಸಿದ್ದರಾಮ ಶೆಟ್ಟಿ ಇವರು ವೇದಿಕೆ ಬರಬೇಕಾಗಿರುವಂಥ, ಹಾಗೆ ನವಾಜ್ ನರಿಂಗಾನ್ ನವಾಜ್ರವರು ಕೂಡ ವೇದಿಕೆ ಬರಬೇಕು. ಸಿದ್ದರಾಮ ಶೆಟ್ಟಿ ಈಗಾಗಲೇ ಮೊನ್ನೆ ಉಳ್ಳಾಲದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆಯಿತು. ಸರಿಸುಮಾರು ಆಕಾಶ್ ಶೆಟ್ಟಿ ಅವರು ಅದರ ವ್ಯವಸ್ಥೆಯಲ್ಲಿದ್ದರು. ಈ ಒಂದು ಕಬಡ್ಡಿ ಪಂದ್ಯಾಟ ಕೂಡ ರೋಹನ್ ತೊಕ್ಕೊಟ್ಟು ಮತ್ತು ಭಗವಾನ್ ದಾಸ್ ತೊಕ್ಕೊಟ್ಟು, ಆಕಾಶ್ ಶೆಟ್ಟಿ ಉಳ್ಳಾಲ ಇವರ ಒಂದು ನೇತೃತ್ವದಲ್ಲಿ ಎಲ್ಲ ತಂಡಗಳನ್ನು ಅದರ ಬರುವಿಕೆ ಆಗಿರ್ಬೋದು, ಅದರ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಭಾಯಿಸುವಂಥ ಅವರಿಗೆ ಸಂಘಟನಾ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಮೊದಲು ಯಾವುದೆಲ್ಲ ತಂಡ ಬರ್ಬೋದೆಂಬ ಒಂದು ನಾವೆಲ್ಲ ನಿರೀಕ್ಷೆಯಲ್ಲಿ ಇರುವಣ. ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಲಿಕ್ಕೆ ಶ್ರೀಯುತ ಆನಂದ್ ಶೆಟ್ಟಿ ಅವರು ಬರಬೇಕಾಗಿ ವಿನಂತಿ. ಆನಂದ್ ಶೆಟ್ಟಿ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಜೊತೆ ಕಾರ್ಯದರ್ಶಿ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಹಾಗೂ ಉಳ್ಳಾಲ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಆಶ್ರಯದಲ್ಲಿ ನಡೆಯುವಂಥ ಉಳ್ಳಾಲ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಆಮಂತ್ರಣ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರುವ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದಂಥ ಶ್ರೀಯುತ KT ಸುವರ್ಣ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗೌರವ ಸಲಹೆಗಾರರಾದಂಥ ಶ್ರೀ ಚಂದ್ರ ಸಡ್ಡಂತೆ ಕುತ್ತರಗುತ್ತಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಹಮ್ಮದ್ ತೋವಾ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸೀತಾರಾಮ್ ಶೆಟ್ಟಿ ಅವರು ನಮ್ಮ ಗೌರವ ಸಲಹೆಗಾರರು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನರಿಂಗಾಣ ಪಂಚಾಯತ್ನ ಅಧ್ಯಕ್ಷರಾದಂಥ ನವಾಜ್ ನರಿಂಗಾಣ ಇವರನ್ನು ಕೂಡ ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಿತಿಯ ಕೋಶಾಧಿಕಾರಿಗಳಾದಂಥ ರಘುರಾಮ್ ಶೆಟ್ಟಿ ಅವರನ್ನು ಕೂಡ ತೀರ್ಪುಗಾರರ ಮಂಡಳಿಯ ಅಧ್ಯಕ್ಷರು ನಮ್ಮ ರತೀಶ್ ತೊಕ್ಕೋಟ್ರವನ್ನು ಕೂಡ ಆತ್ಮೀಯ ಸ್ವಾಗತ ಮಾಡ್ತಾರೆ. ಹಾಗೆ ಎಲ್ಲ ಸದಸ್ಯರನ್ನು, ಹಾಗೆ ಜೊತೆಯಲ್ಲಿ ನಮ್ಮ ಅಮೆಚೂರು ಉಳ್ಳಾಲ ಅಮೆಚೂರು ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳನ್ನು, ಹಾಗೆ ಸಂಘಟನಾ ಕಾರ್ಯದರ್ಶಿಗಳನ್ನು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಇವತ್ತು ಕಬಡ್ಡಿ ಏಕೆಂದರೆ ಉತ್ಸಾಹದಲ್ಲಿ ನಾಡಿದ ಕಬಡ್ಡಿ ಪಂದ್ಯಾಟ ಒಂದು ಯಶಸ್ವಿ ಆಗಬೇಕು. ಈ ನೆಲೆಯಲ್ಲಿ ನಾಡಿನ ತಂಡಗಳ ಬಗ್ಗೆ ಒಂದು ಯಾವ ರೀತಿಯಾಗಿ ಸಂಪರ್ಕ ಆಗಿದೆ ಎಂಬುದರಲ್ಲಿ ರೋಹನ್ ತೊಕ್ಕೊಟ್ಟಿರುವ ಆಕಾಶ ಇಲ್ಲಿ ಬಂದು ತಿಳಿಸಬೇಕು. ಆಕಾಶ, ಈಗ KT ಸುವರ್ಣವರ ಅಮೃತ ಹಸ್ತದಿಂದ ಒಂದು ಒಳ್ಳೆಯ ರೀತಿಯಾದ ಒಂದು ಎಲ್ಲ ಕಾರ್ಯದರ್ಶಿಗಳ ಈ ಪಂದ್ಯಾಟವು ನಡೆಯುತ್ತಿದೆ. ಈ ಪಂದ್ಯಾಟದಲ್ಲಿ ಸರಿಸುಮಾರು ತಾಲೂಕು ಮಟ್ಟದ 22ರಿಂದ 24 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗಾಗಿ ಒಂದು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಈ ಪಂದ್ಯಾಟವು ನಡೆಯುವ ನಿರೀಕ್ಷೆ ಇದೆ. ಹಾಗಾಗಿ ಈ ಪಂದ್ಯಾಟಕ್ಕೆ ಎಲ್ಲ ತಾಲೂಕು ಮಟ್ಟದ ಎಲ್ಲ ಹಿರಿಯ ಆಟಗಾರರು ಹಾಗೂ ಎಲ್ಲ ಕ್ಲಬ್ನ ಸದಸ್ಯರು ಹಾಗೂ ಕ್ಲಬ್ಬಿನ ಎಲ್ಲರೂ ಬಂದು ಈ ಪಂದ್ಯಾಟವು ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ನಡೆಯಲು ಸಹಕರಿಸಬೇಕು. ಅದೇ ರೀತಿ ಇನ್ನು ಮುಂದೆಯೂ ಒಂದು ವರ್ಷದಲ್ಲಿ ಕಡಿಮೆ ಅಂದರೆ ಒಂದು 5-6 ಆದರೂ ತಾಲೂಕು ಮಟ್ಟದ ಪಂದ್ಯಾಟವನ್ನು ನಮ್ಮ ತಾಲೂಕಿನಲ್ಲಿರುವ ಕ್ಲಬ್ಗಳು ನಡೆಸುವ ಮುಖಾಂತರ ಈ ತಾಲೂಕಿನಲ್ಲಿ ಹೊಸ ಪ್ರತಿಭೆಗಳು ಬೆಳೆಯಲು ಅವಕಾಶವಾಗುತ್ತದೆ. ಮೊನ್ನೆ ತಾನೇ ತಾಲೂಕು ಮಟ್ಟದಲ್ಲಿ ನಡೆದಂಥ ಪಂದ್ಯಾಟದಲ್ಲಿ ನೋಡಿರಬಹುದು ನಾವು. ಇಷ್ಟರವರೆಗೆ ಯಾವುದೇ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಒಂದು ತಂಡ ಅವರ ತಂಡವನ್ನು ರಚಿಸಿ ಆ ತಂಡವು ಮೊನ್ನೆ ನಮ್ಮ ಒಂದು ಫೈನಲ್ ಪಂದ್ಯಾಟದಲ್ಲಿ ನಮ್ಮದೇ ತಂಡ ಆದ ವಿದ್ಯಾಂಜನೇಯ ತಂಡವನ್ನು ಪರಾಜಯಗೊಳಿಸಿತು. ಅದರ ಮುಖಾಂತರ ನಾವು ಏನು ತಿಳಿಯಬೇಕೆಂದರೆ, ಒಂದು ತಾಲೂಕು ಮಟ್ಟದ ಪಂದ್ಯಾಟಗಳು ನಡೆಯಲು ಪ್ರಾರಂಭವಾದಲ್ಲಿ ತಾಲೂಕು ಮಟ್ಟದಲ್ಲಿ ಒಳ್ಳೆಯ ತಂಡಗಳು ಬೆಳೆಯುತ್ತದೆ. ಅದೇ ರೀತಿ ತಾಲೂಕು ಮಟ್ಟದ ಎಷ್ಟೋ ಆಟಗಾರರು ಆ ತಾಲೂಕಿನ ಆ ಕ್ಲಬ್ಬಿನ ತಂಡಗಳು ಆ ಆಟಗಾರರನ್ನು ಬೆಳೆಸಲು ಮುಂದಾಗುತ್ತಾರೆ. ಬೆಳೆಸುವ ಮುಖಾಂತರ ಒಂದು ಪಂದ್ಯಾಟದಲ್ಲಿ ಅವರು ಗೆದ್ದಕ್ಷಣ ಇನ್ನು ಮುಂದಿನ ಪಂದ್ಯಾಟಗಳಿಗೆ ಅವರು ತಮ್ಮ ತಂಡವನ್ನು ತಯಾರಿ ಮಾಡಲು, ಅದೇ ರೀತಿ ದಿನನಿತ್ಯ ಅವರು ಕೋಚಿಂಗ್ ಸಹ ಕೊಡಲು ಸ್ಟಾರ್ಟ್ ಮಾಡ್ತಾರೆ.
ಹೀಗಾಗಿ ಈಗ ಮೊನ್ನೆ ತಾನೇ ನಾವು ನೋಡಿದ ಪಂದ್ಯಾಟದಲ್ಲಿ 16 ತಂಡಗಳು ಭಾಗವಹಿಸ್ತಿತ್ತು. ಒಂದು 2-3 ತಂಡಗಳು ಸರಿಯಾದ ಸಮಯಕ್ಕೆ ಬರಲಾಗದೆ ವಾಕ್ವಾರಾದು. ಅದು ಬಿಟ್ಟರೆ ಒಂದು 16 ತಂಡಗಳು ಮೊನ್ನೆ ತಾಲೂಕು ಮಟ್ಟದ ಓಪನ್ ಪಂದ್ಯಾಟದಲ್ಲಿ ಆಡಿದೆ. ಇದೀಗ ಅಮೆಚೂರ್ ಮೂಲಕ ಆಗುವುದರಿಂದ ಅದಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸುವ ಎಲ್ಲ ನಿರೀಕ್ಷೆ ಇದೆ. ಹಾಗಾಗಿ ತಾಲೂಕಿನ ಎಲ್ಲ ಆಟಗಾರರು, ಕ್ಲಬ್ ಮೆಂಬರ್ಗಳು ಎಲ್ಲರೂ ಈ ಪಂದ್ಯಾಟಕ್ಕೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಆಗ್ತದೆ. ಗಣ್ಯರು ಭಾಗವಹಿಸ್ತಾರೆ. ಸಂಜೆ 5 ಗಂಟೆಗೆ ಸರಿಯಾಗಿ ಸಮಾರೋಪ ಆಗ್ತದೆ. ಆ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ನಾವು ನಮ್ಮ ಅಮೆಚೂರ್ ಅಸೋಸಿಯೇಷನ್ ನಿಗದಿಪಡಿಸಿದ ವ್ಯಕ್ತಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದರಿಂದ ಅದನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸದಿದ್ದರೂ ಆದರೂ ಕೂಡ ನಮ್ಮ ಸಭೆಯಲ್ಲಿ ನಿಗದಿಪಡಿಸಿದಂಥ ವ್ಯಕ್ತಿಗಳಿಗೆ, ನಮ್ಮ ಕಬಡ್ಡಿ ಆಟಗಾರರಿಗೆ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಯೋಚಿಸಿದ್ದೇವೆ. ಮತ್ತು ಆ ಸ್ಪಾಟಲ್ಲಿ ಆಕಾಶ್ ಯಾರಾದರೂ ಇದ್ದರೆ ಕೂಡ ಅವರಿಗೆ ಅದು ಶಾಲು ಹಾಕಿ ಗೌರವ ಮಾಡುವಂಥ ವ್ಯವಸ್ಥೆಗಳು ನಾವು ಮಾಡಲಿಕ್ಕೆ, ಅದು ಕಿರಿಯ ಪ್ರಾಯದಿಂದ ಹಿರಿಯ ಪ್ರಾಯದವರೆಗೂ ಕೂಡ ಕಬಡ್ಡಿಯಲ್ಲಿ ಯಾರು ಪರಿಣಿತಿ ಪಡೆದಿದ್ದಾರೆ ಅವರನ್ನೆಲ್ಲ ಗೌರವಿಸುವಂಥ ಕೆಲಸ ನಾವು ನಾಡಿದ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕಿವೆ. ಈ ನೆಲೆಯಲ್ಲಿ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಶ್ರೀಯುತ KT ಸುವರ್ಣರವರು ನೀಡಬೇಕಾಗಿ ವಿನಂತಿ. ಪಂಡೆ ಎಲ್ಲ ಅರೇಂಜ್ಮೆಂಟ್ ಎಂಚ ಓಡು ಬೊಕ್ಕ ಟೀಮನ್ನು ಬರ್ಪೋಣ, ಆ ಟೀಮ್ ಬರ್ಪೋಣ ಅಂಚಿನ ವ್ಯವಸ್ಥೆನೇ ನಿಗ್ಲು 4-5 ಜನ ಆಯ್ತು ಜವಾಬ್ದಾರಿ ಅಂಚೆ ಮಾತೆಲ್ಲ ಇಂಕ್ಲೂಡ್ಲ ಇತ್ತನಕ್ಲು ಪೂರ ಜವಾಬ್ದಾರಿದಕ್ಲು ಉಳ್ಳೇರು ಅಂಚದು ಆ ಎಲ್ಲಂಜಿದ ಟೀಮನ್ನು ಬರ್ಪುಲೇಕ ಮಂತದ ಭಾರಿ ಸಿಸ್ಟಮೆಟಿಕ್ ಅದು ಭಾರಿ ವ್ಯವಸ್ಥಿತ ರೀತಿಡ್ ಆ ಎಲ್ಲಂಜಿದ ಕಬಡ್ಡಿನ ನಿಕ್ಲು ಮಲ್ಪುನಂತ ಜವಾಬ್ದಾರಿ ನಿಕ್ಲಿಗವು ಅವು ಇಂಚಿನ ಟೀಮು ಇಂಚಿನ ಗೇಮ್ ಆತಜಿನ ಪಣ್ಪಣ ಒಂಜಿ ಎಗ್ಗಳಿಕೆಗೆ ಅಮಚೂರು ಕಬಡ್ಡಿ ಅಸೋಸಿಯೇಷನ್ದ ಲೇಕೊಡ ಆತಜಿ ಪಣ್ಪಣ ಒಂಜಿ ಎಗ್ಗಳಿಕೆ ನಿಕ್ಲು ಮಲ್ಪದು ತೊಯ್ಪೋಡು. ಆ ಸಂದರ್ಭ ಕಮಿಟಿ ಬರ್ಪೋಲಾಗ ಉಪ್ಪುಜಿ ಅವು ಕ್ಷಣಿಕ ನಿರ್ಧಾರ ದಾದಲ್ಲ ಸೈಡ್ದ ವ್ಯವಸ್ಥೆ ಮಾತ್ರ ಈಗ ಕಮಿಟಿ ಬರ್ಪುನೆ ಅಂದರೆ ಆ ವಿಷಯಕ್ಕೆ ನಮ್ಮ ಆಸ್ಪತ್ರೆ ಕೊರ್ಪುನ ಬುರ್ಚಿ ಅಲ್ತಾಪೇರೆ ಸರ್ ನಮ್ಮ ಎಡ್ಡೆಡ್ ಶಾಂತಿಯುತವಾದ ಕಬಡ್ಡಿ ಪೋಪಲಾಗಾಡು ಐತೆ ಅಕ್ಕಲ ನಿಭಾವನೆ ಅಕ್ಕಲು ಮಲ್ತೊಂದು ಪೋಪೇರು ಅವು ನಮ್ಮ ಇಂಚೆ ಬದ್ದು 5 ನಿಮಿಷ ಅಂದು ಪಂಡ್ರೆಲ್ಲ ಆಪುಜಿ ರತ್ಸನ್ನಾಗ 5 ನಿಮಿಷ ಉಂತಲೆ ಅನಿತ್ಯ ಡಿಶನ್ ಪನ್ಪೆ ಅಂದಲ್ಲ ಪಂಡ್ರೆ ಆಪುಜಿ ಆ ಸ್ಪಾಟ್ ನಿರ್ಧಾರ ಆಪುಂಡು ವಂಚನೆ ಹತ್ರ ಅವು ಕಬಡ್ಡಿದ ವ್ಯವಸ್ಥೆ ಅವನು ಪೋಪುಂಡು ಬಾಕಿದ ಆರ್ಗನೈಸರ್ ಏಟು ನಮ್ಮ ಪೂರ ಈಗ ತರೆಕೊರ್ಕ ಪಣ್ಣೊಂದು ಇಂಥ ಕಾರ್ಯಕ್ರಮಡ್ ಅಧಿಕೃತವಾದ ಇನ್ವಿಟೇಷನ್ ನಮ್ಮೊಂದು ಕಬಡ್ಡಿದಕ್ಲೆ ಮಾತ್ರ ಪೋಪುನೆ ಹತ್ತು ಇನ್ನು ಉಳ್ಳಲಡ್ ಅವನು ಸೌಂಡ್ದ ಎಫೆಕ್ಟ್ ಹಾಕನಾಕನೇ ಜನಕ್ಕಲು ಬರ್ಪೇರು ಕಬಡ್ಡಿ ಅವನು ಉಣ್ಣು ಅಂಚೆತ್ತು ಈ ವರ್ಷ ಪಿದೈದಲ ಜನ ಅವಡು ಪಿದೈದಲ ಪೂರ ಕಡೆ ಪೂರ ರೋಹನ್ರೆ ಈ ಮೇಟ ಪೂರ ಸಂಘ ಸಂಸ್ಥೆಲೆಗೆ ಉಳ್ಳಲದ ಸಂಘ ಸಂಸ್ಥೆಲೆಗೆ ಏರು ಕೊರ್ಪುನಿ ತೊಕೊರದ ಸಂಘ ಸಂಸ್ಥೆಲೆಗೆ ಏರು ಕೊರ್ಪುನಿ ತಲಪಾಡ್ದು ಏರು ಕೊರ್ಪುನಿ ಪೂರ ಲೀಸ್ಟ್ ಬಂದದ್ದು ನಮ್ಮ ಕೊರ್ರೆ ಎಲ್ಲ ಸಂಘ ಸಂಸ್ಥೆ ಒಂಜಿ ಕ್ಲಬ್ ಇತ್ತು ನೈಟ್ ಒಂಜಿ 2 ಜನ ಎಲ್ಲ ಗೊಬ್ಬುನಕ್ಲು ಇಲ್ಲ ಅಕ್ಲು ತುಯ್ಯರ ಅಲ್ಲ ಬರ್ಪೇರು ಅಂಜನ ಹತ್ರ ಈ ಒಂಜಿ ಅಮೆಚೂರು ಉಳ್ಳಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ದ ಈ ಅಧಿಕೃತವಾಯಿನಂಚಿನ ಲೆಪ್ಪೊಲೆದ ಬಿಡುಗಡೆನ ಎಂಕಲ ತೋವಕ್ಕ ಮೊಹಮ್ಮದ್ ತೋವ ಸೈಯದ್ ಮದನಿ ದರ್ಗದ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಆದ ಕೆಲಸ ಮಂತೊಂದು ಬಲ್ಲಾರು ಇತ್ತಿನಾರು ಫಿಶ್ ಮಿಲ್ದ ಒಂಜಿ ಮಾಲ ಕೇರಳ ಅಂದು ಆರ್ನ ಕೈಟ್ ಉದಿಪಾನ ಮಲ್ಪೋಡು ಪನ್ಮಿನಂತಿ.
ಉಲ್ಲಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ವತಿಯಿಂದ ತಾರೀಕು ಇದೇ ಬರತಕ್ಕಂಥ ತಿಂಗಳು ನವೆಂಬರ್ 10ನೇ ತಾರೀಕಿನಂದು ನಮ್ಮ ಮಹಾತ್ಮ ಗಾಂಧಿ ಮೈದಾನ ಉಲ್ಲಾಲದ ಆ ಒಂದು ಕ್ರೀಡಾಂಗಣದಲ್ಲಿ ನಮ್ಮ ಕಬಡ್ಡಿ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ ಈ ಒಂದು ಆಮಂತ್ರಣ ಪತ್ರ ಬಿಡುಗಡೆ ಈಗ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಆಯಿತು. ನಮ್ಮ ಈ ಒಂದು ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ KT ಸ್ವರ್ಣರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕೋಶಾಧಿಕಾರಿ ರಘುರಾಮ್ ಶೆಟ್ಟರ್ ಇದ್ದಾರೆ. ಗೌರವ ಸಲಹೆಗಾರರಾದಂಥ ನಮ್ಮ ಚಂದ್ರ ಸಡ್ಡೆ ಅಂತವರು, ನಮ್ಮ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಲಿಕೆಯವರು, ಮೊಹಮ್ಮದ್ ತೋಹಾ ಆಜಾರ್ ಅವರು, ನಮ್ಮ ನರಿಂಗಾನ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ನವಾಜ್ ನರಿಂಗಾನ್ ಅವರು, ಎಲ್ಲ ಪದಾಧಿಕಾರಿ ಬಂಧುಗಳು ನಾವೆಲ್ಲ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಬಹಳಷ್ಟು ವರ್ಷಗಳ ಹಿಂದೆ ಆಕಾಶನಂತಹ ಒಬ್ಬ ಯುವ ಪ್ರತಿಭೆ ಮತ್ತು ನಮ್ಮ ಅಲ್ತಾಫ್ನವರು, ಸಾಜಿದ್ ಅವರು ಎಲ್ಲರೂ ಕೂಡ ಎಲ್ಲ ಕ್ರೀಡಾ ಒಂದು ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ನಾವು ಹಲವಾರು ಬಾರಿ ದಿನಾಂಕಗಳನ್ನು ನಿಗದಿ ಮಾಡಿದ್ವಿ. ಆದರೆ ಕೊನೆಯ ಗಳಿಗೆಯಲ್ಲಿ ಬೇರೆ ಬೇರೆ ರೀತಿಯಾದ ಕಾರಣಗಳು ಬಂದಾಗ ನಾವು ಸ್ವಲ್ಪ ಅದನ್ನು ಹಿಂದಕ್ಕೆ ಆಗಿ ಇವತ್ತು ಕಾಲ ಕೂಡಿ ಬಂದಿದೆ. ನಾಲ್ದು 10ನೇ ತಾರೀಕು ನವೆಂಬರ್ ಈ ಕಬಡ್ಡಿ ಪಂದ್ಯಾಟ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳಷ್ಟು ಕಬಡ್ಡಿಯಲ್ಲಿ ಪರಿಣತರೇ ಇರುವಂಥದ್ದು ನಮ್ಮಲ್ಲಿ. ಆದ್ದರಿಂದ ಕಬಡ್ಡಿ ಪಂದ್ಯಾಟವು ಯಾವುದೇ ರೀತಿಯ ತೊಂದರೆ ಇಲ್ಲದ ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತದೆ ಅಂತೇಳಿ ಖಂಡಿತವಾದ ವಿಶ್ವಾಸ ನನಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾಡಿದ್ದು 10ನೇ ತಾರೀಕಿಗೆ ನಡೆಯುವಂತಹ ಆ ಕಬಡ್ಡಿ ಪಂದ್ಯಾಟವನ್ನು ಯಶಸ್ವಿಗೊಳಿಸುವಂಥ ಜವಾಬ್ದಾರಿ ನಮಗೆಲ್ಲರ ಮೇಲೆ ಕೂಡ ಇದೆ. ಆದ್ದರಿಂದ ದೇವರ ದಯದಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲಿಕ್ಕಿದೆ. ಭಾಳಷ್ಟು ವರ್ಷಗಳಿಂದ ಕಬಡ್ಡಿ ಆಗಲಿಲ್ಲ. ನಮ್ಮ ಉಲ್ಲಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ವತಿಯಿಂದ ಕಬಡ್ಡಿ ಒಂದು ಮಾಡಲೇಬೇಕು, ಆವಾಗ ಇತರ ಆ ಒಂದು ಟೀಮ್ನವರಿಗೂ ಕೂಡ ಒಂದು ರೀತಿಯಾದ ಪ್ರೋತ್ಸಾಹಕವಾದ ಅಂಶಗಳು ಕೂಡ ಬರಬೇಕು ಅಂತೇಳಿ ನಾವಿವತ್ತು ಎಲ್ಲ ಈ ಭಾಗದ ಉಲ್ಲಾಳ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ಟೀಮ್ಗಳು ಇದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಈಗಾಗಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಎಲ್ಲರನ್ನು ಮುಟ್ಟುವಂಥ ಪ್ರಯತ್ನವನ್ನು ಕೂಡ ಎಲ್ಲರೂ ಒಬ್ಬೊಬ್ಬರು ಹೆಸರನ್ನು ಬಿಟ್ಟರೆ ಒಬ್ಬರಿಗಾಗ್ಬೋದು ಎಲ್ಲರೂ ಸೇರಿ ಅದನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಅಸೋಸಿಯೇಷನ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಡಿನ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ಸೇರಿ ಬಹಳ ಯಶಸ್ವಿಯಾಗಿ ಒಂದು ಉಲ್ಲಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನಿಂದ ನಡೆದಂಥ ಕಬಡ್ಡಿ ಬಹಳ ವ್ಯವಸ್ಥಿತವಾಗಿ ಆಗಿದೆ. ತೀರ್ಪುಗಾರರು ಬಹಳ ಉತ್ಸಾಹದಿಂದ ತೀರ್ಪುಗಾರರು ಯಾಕೆಂತ ಹೇಳಿದರೆ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಕೂಡ ಬೇರೆ ಬೇರೆ ಪಂದ್ಯಾಟಗಳಲ್ಲಿ ಬಹಳಷ್ಟು ತೀರ್ಪುಗಾರರಾಗಿ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರ ಕೂಡ ಭಾಗವಹಿಸ್ತಾ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಖಂಡಿತವಾಗಿಯೂ ಕೂಡ ಈ ಕಬಡ್ಡಿ ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಖಂಡಿತವಾಗಿ ಆತ್ಮವಿಶ್ವಾಸ ಇಟ್ಕೊಂಡು ನಾವೆಲ್ಲರೂ ನಂಬತಕ್ಕಂಥ ದೇವರ ಆಶೀರ್ವಾದ ಈ ಒಂದು ಕ್ರೀಡಾಕೂಟದ ಈ ಅಸೋಸಿಯೇಷನ್ ಮೇಲೆ ಇರಲಿ. ಯಾರೆಲ್ಲ ಇದಕ್ಕೆ ತನು ಮನ ದಳದ ಸಹಕಾರ ಕೊಡ್ತಾರೆ ಅವರೆಲ್ಲರಿಗೂ ಕೂಡ ಶ್ರೀದೇವರು ಒಳ್ಳೆಯದು ಮಾಡಲಿ ಅಂತ ನಾಡಿದ ನಡೆಯುವಂಥ ಕ್ರೀಡಾಕೂಟವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ನೀವೆಲ್ಲ ನಿಮ್ಮ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಸಭಾ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಕ್ತಾಯ ಆಗ್ತಿದ್ದೇವೆ. ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಿದ್ದೇವೆ.